ತಾರೀಕಿಂದ 25 ತಾರೀಕು ತನಕ ನಡಪುನಂಚಿನ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತವಾದ ತುಲ್ಯ ಕುಲಾಲ ಸಂಘದ ಒಂದು ಪತ್ರಿಕಾಗೋಷ್ಠಿ 14 ತಾರೀಕಿಗೆ ಬ್ರಹ್ಮ ಕಲಶ ನಿಮಿತ್ತ ಹೊರೆಗಾಣಿಕೆ ನಡೆದಿರೋದು ತುಲ್ಯ ಕುಲಾಲ ಸಂಘದ ಹೊರೆಗಾಣಿಕೆ ಬಿದ್ದಾಟು ರೈತ ಮಾಹಿತಿಯನ್ನು ನಿಖಲೆಗೆ ಕೊರಿಯರ್ ಹೊಂದಿದೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶದ ಬಾಧ್ಯರಪಣಿ ವೀರನಾರಾಯಣ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಸಮಿತಿದ ಆರ್ಥಿಕ ಸಮಿತಿಯ ಸಹ ಸಂಚಾಲಕರು ಶ್ರೀ ಲಯನ್ ಅನಿಲ್ ಸಮೀಕರಣ ಐತೊಟ್ಟಿಗೆ ಕೆಲವೊಂದು ಪ್ರಶ್ನೆ ರೀತಿಯ ಈ ಉತ್ತರ ಕೊರಿಯರ ಸಂಘದ ಅಧ್ಯಕ್ಷರು ಭಾಸ್ಕರ್ ಗುದ್ದಾರ್ ಅಂಜನೆ ಗಣೇಶ್ ಕಾಪಿಕಾಡ್ ಈ ಪತ್ರಿಕಾಗೋಷ್ಠಿಯ ಉಪಸ್ಥಿತಿ ಕುಲಾಲ ಸಂಘ ರೇಷಣದ ಉಪಾಧ್ಯಕ್ಷರಾದ ಶ್ರೀಮತಿ ಹರಿಣಾಕ್ಷಿ ಕೊಲ್ಯಾಣ್, ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ಸುಲೋಚನಿ ಟೀಚರ್ ಕೊಲ್ಯಾಣ್, ಒಕ್ಕ ಸಂಘದ ಆಡಳಿತ ಮಂಡಳಿಯ ಸದಸ್ಯೆ ಶ್ರೀಮತಿ ರಾಜೀವಿ ಕೆ ಮುಮ್ಮಣ್ಣು, ಅಂಜನ ಸಂಘದ ಕಾರ್ಯದರ್ಶಿ ಶ್ರೀ ರಂಜಿತ್ ಹುಚ್ಚಿ, ಐತ ಒಟ್ಟಿಗೆ ಹಿರಿಯ ಸದಸ್ಯರಾದ ಸಂಜೀವ್ ಸೋಮೇಶ್ವರ, ಒಕ್ಕ ಕರ್ನಾಟಕ ರಾಜ್ಯ ಕರಾವಳಿ ಕುಲಾಲ ಕುಂಬಾರರ ಯುವ ವೇದಿಕೆದ ಕುಲಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನವೀನ್ ಕದಮರ ಆಗ ಈ ಒಂದು ಪತ್ರಿಕಾಗೋಷ್ಠಿ ನಮ್ಮೊಟ್ಟಿಗೆ ಈ ಒಂದು ಪತ್ರಿಕಾಗೋಷ್ಠಿ ಬೈದಿನ ಆತ್ಮೀಯ ಮಾಧ್ಯಮ ಮಿತ್ರರ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ ಒಂದು ಅನಿಲ್ ದಾಸರ ಪತ್ರಿಕಾಗೋಷ್ಠಿಯನ್ನು ನಡೆಪಾದುಕೊಂಡು ಕನ್ನಡ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಬ್ರಹ್ಮ ಕಲಶೋತ್ಸವ ಇದರ ಪ್ರಯುಕ್ತ ಈಗ ನಾವು ಕೊಲ್ಯ ಕುಲಾಲ ಮಂದಿರದ ಸಮುದಾಯ ಭವನದ ಆಶ್ರಯದಲ್ಲಿ ಇದೇ ಬರುವ 14 ತಾರೀಕಿಗೆ ಬೃಹತ್ ಹೊರೆಕಾಣಿಕೆಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ 14ರಿಂದ 25ರ ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗಣ್ಯರ ಭಾಗವಹಿಸಿಕೊಂಡೇ ಸ್ವಾಮೀಜಿಯ ಶ್ರೀ 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 ಮೋಹನ್ದಾಸ್ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾಡಿನ ಸಮಸ್ತ ಸ್ವಾಮೀಜಿಗಳ ಆಶೀರ್ವಾದ ಅದೇ ರೀತಿ ಉಪಸ್ಥಿತಿಯೊಂದಿಗೆ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಚನದೊಂದಿಗೆ ಕಾರ್ಯಕ್ರಮ ನೆರವೇರುವಂಥ ಸಂದರ್ಭದಲ್ಲಿ 14 ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಕೊಲ್ಯ ಕುಲಾಲ ಸಮುದಾಯ ಭವನದ ನಮ್ಮ ಸಮಾಜದ ಅಸ್ಮಿತೆಯಾಗಿ ಕಳೆದ 700-800 ವರ್ಷಗಳ ಇತಿಹಾಸವುಳ್ಳಂಥ ಕುಲಶೇಖರ ವೀರನಾರಾಯಣ ದೇವಸ್ಥಾನದ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವದ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೀರನಾರಾಯಣ ದೇವಸ್ಥಾನ ಅಂದರೆ ಉತ್ತರ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಅಪೂರ್ವವಾದ ಒಂದು ಕ್ಷೇತ್ರ. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ತ್ವರಿತವಾಗಿ ಜೀರ್ಣೋದ್ಧಾರ ಕಾರ್ಯ ಪೂರ್ಣಗೊಂಡಿದ್ದು ಇದರ ಬ್ರಹ್ಮಕಲಶೋತ್ಸವ 14ರಿಂದ ಪ್ರಾರಂಭಗೊಂಡು 25ರ ತನಕ ಸಮಸ್ತ ಹಿಂದೂ ಭಕ್ತ ಬಾಂಧವರು ಎಲ್ಲರ ಒಂದು ಪಾಲ್ಗೊಳ್ಳುವಿಕೆಯೊಂದಿಗೆ ಈಗಾಗಲೇ ಬ್ರಹ್ಮಕಲಶೋತ್ಸವಕ್ಕೆ ಹತ್ತಿರದಲ್ಲಿದ್ದೀವಿ ನಾವು. ಆ ಕಾರಣದಲ್ಲಿ ಈಗಾಗಲೇ ನಾವು ಉಳ್ಳಾಲ ಪರಿಸರದಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಪ್ರತಿಯೊಂದು ದೈವ ದೇವಸ್ಥಾನಗಳಿಗೆ ಎಲ್ಲರಿಗೂ ಕೂಡ ನಾವು ಆಮಂತ್ರ ಪತ್ರಿಕೆಯನ್ನು ಮುಟ್ಟಿಸುವಂಥ ಕೆಲಸ ಭರದಿಂದ ಸಾಗಿದೆ. ಇವತ್ತು ಕೂಡ ನಾವು ಹೆಚ್ಚಿನ ಸಮಾಜದ ಮುಖಂಡರನ್ನು ಸಾಮಾಜಿಕವಾಗಿ ಮತ್ತು ಬೇರೆ ಶೈಕ್ಷಣಿಕವಾಗಿ ಬೇರೆ ಕ್ಷೇತ್ರಗಳಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಪ್ರಮುಖರಿಗೆ ನಾವು ನಮ್ಮ ಆಮಂತ್ರ ಪತ್ರಿಕೆ ಮುಟ್ಟಿಸಿದ್ದೀವಿ. ಇದೇ ಬರುವ 14 ತಾರೀಕಿಗೆ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಉಳ್ಳಾಲ ಪರಿಸರದಲ್ಲಿ 14 ಗ್ರಾಮ ಅಲ್ಲದೆ ಮಂಜೇಶ್ವರ, ಉಪ್ಪಳ, ಆಪಳಗೆ, ಪೈವಲಿ ಕೇಂದ್ರ ಇರ್ಬೋದು ಬೇರೆ ಸಂಘ ಸಂಸ್ಥೆಗಳಿಂದ ಕೂಡ ಬರುವಂಥ ಎಲ್ಲ ಧಾರ್ಮಿಕ ಕೇಂದ್ರಗಳಿಂದ ಬರುವಂಥ ದೇವಸ್ಥಾನಗಳಿಂದ ಬರುವಂಥ ಹೊರೆಕಾಣಿಕೆ ನಮ್ಮ ಕುಲಾಲ ಸಮುದಾಯ ಭವನದ ಎದುರುಗಡೆ 2 ಗಂಟೆಯಿಂದ 3 ಗಂಟೆ ಒಳಗೆ ನಾವೆಲ್ಲ ಉಪಸ್ಥಿತರಾಗಿ ಇಲ್ಲಿಂದ ಒಂದು ಅದ್ಧೂರಿಯಾಗಿ ಒಂದು ಮೆರವಣಿಗೆ ಮೂಲಕ ಎಲ್ಲ ಭಾಗದ ಒಂದು ಹೊರೆಕಾಣಿಕೆ ಅದೆಲ್ಲ ಈಗಾಗಲೇ ನಮ್ಮ ದೇವಸ್ಥಾನದ ಆಡಳಿತ ಕಮಿಟಿಯಿಂದ ಏನೇನು ಆಗಬೇಕಂತ ಹೇಳುವಂಥ ವಿಷಯದಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ಆಮಂತ್ರ ಪತ್ರಿಕೆಯೊಂದಿಗೆ ನಾವು ಆ ವಿಷಯವನ್ನು ಮುಟ್ಟಿಸಿದ್ದೀವಿ. ಅದು ಹಕ್ಕಿ ಇರ್ಬೋದು, ನೆಯ್ಯಿ ಇರ್ಬೋದು, ಬೇರೆ ಒಂದು ವೈದ್ಯಕೀಯ ಕಾರ್ಯಕ್ರಮಗಳಿಗೆ ಅದೇ ರೀತಿ ನಮ್ಮ ಅನ್ನದಾನಕ್ಕೆ ಆಗುವಂಥ ಎಲ್ಲ ಸಮಸ್ತ ಒಂದು ಅನ್ನದಾನಕ್ಕೆ ಆಗುವಂಥ ಎಲ್ಲ ಒಂದು ಹೊರೆಕಾಣಿಕೆಯಲ್ಲಿ ಹಸಿರು ಹೊರೆಕಾಣಿಕೆ ಮೂಲಕ ನಾವು ಇವತ್ತು 14 ತಾರೀಕಿಗೆ ಇಲ್ಲಿಂದ ಸಂಘಟಿತರಾಗಿ ಇವತ್ತು ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಯಾಕೆಂದರೆ ಉಳ್ಳಾಲ ಭಾಗದಲ್ಲಿ ಅಂತಲ್ಲ, ಈ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ನಮ್ಮ ಕುಲಾಲ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಬೇರೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಜಾತಿ ಬಾಂಧವರ ಪ್ರೀತಿ ವಿಶ್ವಾಸದಲ್ಲಿ ಆ ಒಂದು ವೀರನಾರಾಯಣ ಕುಲಶೇಖರದ ಬ್ರಹ್ಮಕಲಶ ನೆರವೇರಿದು ನಮಗೆಲ್ಲರಿಗೂ ಈಗಾಗಲೇ ಆಮಂತ್ರಣ ಮೂಲಕ ತಿಳಿದಿದೆ. ಆದ ಕಾರಣ ನಾನು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಮ್ಮ ಸಮಾಜ ಬಾಂಧವರು ಅದೇ ರೀತಿ ಊರಿನ ಪರವೂರಿನ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಸಿರು ಹೊರೆಕಾಣಿಕೆಯ ಒಂದು ಯಶಸ್ವಿಯನ್ನು ಕೂಡ ಮಾಡಬೇಕು. ಅವತ್ತು ತಮ್ಮಿಂದ ಆದ ಒಂದು ಸಹಾಯ ಮತ್ತು ಅದೇ ರೀತಿ ಹೊರೆಕಾಣಿಕೆ ಆಗುವಂಥ ಎಲ್ಲ ಸಾಮಗ್ರಿಗಳನ್ನು ಜೋಡಣೆ ಮಾಡಿ ನಾವು ಕುಲಾಲ ಸಮುದಾಯ ಭವನದಿಂದ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು
ಮೆರುಗನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಕೊಡಬೇಕಾಗಿ ನಿಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಮಗದೊಮ್ಮೆ ವಿನಂತಿಸುತ್ತಾ ಆ ಹೊರೆಕಾಣಿಕೆ ಯಶಸ್ವಿಗೊಳಿಸಲು ಎಲ್ಲರನ್ನೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿ ನಾನು ಕೂಡ ಬ್ರಹ್ಮಕಲಶೋತ್ಸವದ ಆರ್ಥಿಕ ಸಮಿತಿಯ ಸಹಚಾರಿಕರಣಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ನಮ್ಮ ವೀರನಾರಾಯಣ ದೇವಸ್ಥಾನದ ಆರ್ಥಿಕ ಸಮಿತಿಯ ಸಂಚಾಲಕರಾದಂಥ ಅನಿಲ್ ದಾಸರು ಹೇಳಿದಾಗೆ ನಮ್ಮ ಈ ವೀರನಾರಾಯಣ ದೇವಸ್ಥಾನವು ಸಾಧಾರಣ 800 ವರ್ಷದ ಇತಿಹಾಸವುಳ್ಳ ದೇವಸ್ಥಾನ ಅಂತ ಹೇಳಿದರು. ಸಾಧಾರಣ ಮಡ್ರಾಸ್ ಸರ್ಕಾರದಿಂದ ಆಡಳಿತ ಒಳಪಟ್ಟಂಥ ಈ ವೀರನಾರಾಯಣ ದೇವಸ್ಥಾನ ಆ ಕಾಲದಲ್ಲಿ ಮಡ್ರಾಸ್ ಸರ್ಕಾರ ಇರುವಾಗ ಎಂಡೋಮೆಂಟ್ ಇದ್ದ ಸರ್ಕಾರವನ್ನು ಆ ಕಾಲದಲ್ಲಿ ಆ ಮಡ್ರಾಸ್ ಸರ್ಕಾರವು ನಮ್ಮ ಕುಲಾಲ ಸಮಾಜ ಬಾಂಧವರ ನೇತೃತ್ವದಲ್ಲಿ ನಡೆಸಿಕೊಟ್ಟಿದ್ದಾರೆ. ಇಷ್ಟರ ತನಕ ನಮ್ಮ ಕುಲಾಲ ಸಂಘ, ಎಲ್ಲ ಕುಲಾಲ ಸಂಘಗಳ ಹಾಗೂ ಮೂಲ್ಯರ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಸಂಘದ ನೇತೃತ್ವದಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಹಾಗೂ ಮಡಿಕೇರಿ ಬೇರೆ ಬೇರೆ ತೀರ್ಥಹಳ್ಳಿ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಸಮಾಜ ಬಾಂಧವರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಕುಲಾಲ ಸಂಘ ಹಾಗೂ ಜೀರ್ಣೋದ್ಧಾರ ಸಮಿತಿ ಹಾಗೂ ವೀರನಾರಾಯಣ ಸೇವಾ ಟ್ರಸ್ಟ್ ಮುಖಾಂತರ 1948ರಿಂದ ಬ್ರಹ್ಮಕಲಶ ಆಗಿದ್ದ ಕ್ಷೇತ್ರವನ್ನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಈಗಾಗಲೇ 14 ತಾರೀಕಿನಿಂದ ಮೇ 14 ತಾರೀಕಿನಿಂದ 25 ತಾರೀಕು ತನಕ ವಿಜೃಂಭಣೆಯ ಕಾರ್ಯಕ್ರಮ ಬ್ರಹ್ಮಕಲಶ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ವೀರನಾರಾಯಣ ದೇವಸ್ಥಾನಕ್ಕೂ ಕೊಲ್ಯ ಕುಲಾಲ ಸಂಘಕ್ಕೂ ಸಾಧಾರಣ 50-40 ವರ್ಷದ ಮೊದಲೇ ಒಂದು ಸಂಪರ್ಕದ ಸೇತುವೆ ಇತ್ತು. ಇದಕ್ಕಿಂತ ಮೊದಲು ನಮ್ಮ ಕೊಲ್ಯ ಕುಲಾಲ ಸಂಘದ ಕಮಿಟಿಯವರು ಹಾಗೂ ಸೇವಾದಳದ ಕಾರ್ಯಕರ್ತರು ಆ ಜೀರ್ಣಾವಸ್ಥೆಯ ಇರುವಾಗ ಅಲ್ಲಿ ಹೋಗಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಆಗ ಆ ವೀರನಾರಾಯಣ ದೇವಸ್ಥಾನದ ಮುಖ್ಯವಾಗಿ ಕೊಲ್ಯ ಕುಲಾಲ ಸಂಘದ ಸೇವಾದಳದವರ ಕಾರ್ಯವೈಖರಿಯ ಪ್ರಧಾನವಾಗಿತ್ತು. ಆದ ಕಾರಣ ಈಗಾಗಲೇ ಇದರ ರೂಪರೇಷವನ್ನು, ಈ ಹೊರಕಾಣಿಕೆಯ ರೂಪರೇಷವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಹಾಗೂ ಜೀರ್ಣೋದ್ಧಾರ ಸಮಿತಿ, ವೀರನಾರಾಯಣ ಸೇವಾ ಟ್ರಸ್ಟ್ ಹಾಗೂ ಬೇರೆ ಬೇರೆ ಸಮಿತಿಯಿಂದ, ಎಲ್ಲ ಸಂಘ ಸಂಸ್ಥೆಯಿಂದ, ಎಲ್ಲ ಸ್ವಜಾತಿ ಬಾಂಧವರಿಂದ ಯಾವ ರೀತಿಯ ಹೊರೆಕಾಣಿಕೆಯನ್ನು ಆ ಕ್ಷೇತ್ರಕ್ಕೆ ತರಬೇಕಂತ ಒಂದು ರೂಪರೇಷೆ ಮಾಡಿದ್ದಾರೆ. ಈಗಾಗಲೇ ನಮಗೆ ಮಾಹಿತಿ ಕೊಟ್ಟ ಪ್ರಕಾರ ಕಾಸರಗೋಡು, ಮಂಜೇಶ್ವರ, ಉಪ್ಪಳ, ಮುಡಿಪು ಇರುವ ಎಲ್ಲ ಸ್ವಜಾತಿ ಬಾಂಧವರ ಹಾಗೂ ಸ್ವಜಾತಿ ಸಂಘ ಸಂಸ್ಥೆಯವರ ಹೊರೆಕಾಣಿಕೆಯು ನಮ್ಮ ಈ ಕುಲಾಲ ಸಂಘದಲ್ಲಿ 14ನೇ ತಾರೀಕಿನ ದಿವಸ 2 ಗಂಟೆ ಒಳಗೆ ಇಲ್ಲಿ ತಲುಪುವಂತೆ ಒಂದು ಆದೇಶವನ್ನು ಮಾಡಿದ್ದಾರೆ. ಅವರ ಆದೇಶದ ಪ್ರಕಾರ ಉಡುಪಿ, ಕುಂದಾಪುರ, ಹೆಬ್ರಿಯಿಂದ ಅಲ್ಲಿಯೇ ಬರುವ ಸಂಘ ಸಂಸ್ಥೆಗಳು ಹಾಗೂ ಸಮಾಜ ಬಾಂಧವರ ಹೊರೆಕಾಣಿಕೆಯನ್ನು ಸುರತ್ಕಲ್ ಕುಲಾಲ ಸಂಘದಲ್ಲಿ ಜಮಾ ಆಗಿ, ಅದೇ ರೀತಿ ಈ ಕಡೆಯಿಂದ ಬರುವ ಬಂಟ್ವಾಳ, ಬೋಳಂತೀರ, ಬೇರೆ ಬೇರೆ ಬೆಳ್ತಂಗಡಿ, ಹೆಬ್ರಿಯಿಂದ ಬರುವಂಥ ಪಡಿಲ್ನಲ್ಲಿ ಜಮಾ ಆಗಿ ಅಲ್ಲಿಂದ ಒಟ್ಟಿಗೆ ಹೊರಡಿ ಸಾಧಾರಣ 4-4:15 ಗಂಟೆಗೆ ಕ್ಷೇತ್ರ ಒಟ್ಟಿಗೆ ತಲುಪಿ ಭಾರಿ ವಿಜೃಂಭಣೆಯಿಂದ ಹೋಗಬೇಕಂತ ಒಂದು ರೂಪರೇಷೆ ನಮಗಾಗಿ ಈಗಾಗಲೇ ತಿಳಿಸಿದ್ದಾರೆ. ಊರಿನ ಹಾಗೂ ನಾವು ಇಲ್ಲಿ ಮುಖ್ಯವಾಗಿ ಈಗಾಗಲೇ ನಮ್ಮ ಲಯನ್ ಅನಿಲ್ ದಾಸ್ ಹೇಳಿದ ಹಾಗೆ ಈಗಾಗಲೇ ಆಮಂತ್ರಣ ಪತ್ರಿಕೆಯನ್ನು ನಮ್ಮ 14 ಗ್ರಾಮಕ್ಕೆ ಒಳಪಟ್ಟ ಎಲ್ಲ ದೇವಸ್ಥಾನಗಳಿಗೆ ಹಾಗೂ ಭಜನಾ ಮಂದಿರಗಳಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಈಗಾಗಲೇ ನಾವು ಬ್ರಹ್ಮಕಲಶ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಇಲ್ಲಿಯೂ ಕೂಡ ನಾವು ಪತ್ರಿಕೆಯ ಮುಖಾಂತರ ಮಾಧ್ಯಮದ ಮುಖಾಂತರ ಆಮಂತ್ರಣವು ನಾವು ಕೊಲ್ಯ ಕುಲಾಲ ಸಂಘದ ಹಾಗೂ ಬ್ರಹ್ಮಕಲಶ ಸಮಿತಿಯ ಪರವಾಗಿ ನಿಮಗೆಲ್ಲರ ಅರ್ಪಿಸಿದೆ. ಇದನ್ನು ಬಹಳ, ಯಾಕಂದರೆ ವೀರನಾರಾಯಣ ದೇವಸ್ಥಾನ ದಕ್ಷಿಣ ಭಾರತದಲ್ಲೇ ಒಂದು ಪ್ರಾಮುಖ್ಯವಾದ ಒಂದು ಕ್ಷೇತ್ರ. ಶಂಖ, ಚಕ್ರ, ಗದ ಅಂದರೆ ಅಕ್ಷಯ
ಜೀರ್ಣೋದ್ಧಾರದ ಕೆಲಸ ಯಾವಾಗ ಶುರು ಮಾಡಿದರೂ ಅಂದಿನಿಂದ ಇಂದಿನ ತನಕ ನಾವು ನಮ್ಮ ಸಮಾಜ ಬಾಂಧವರು ಹಾಗೂ ಊರ ಪರವೂರವರೆಲ್ಲ ಯಾರು ಎಣಿಸದ ಹಾಗೆ ಬಹಳ ಒಂದು ದೊಡ್ಡ ರೀತಿಯ ಕ್ಷೇತ್ರ ಆಗ್ತದೆ. ಅದಕ್ಕೆ ಆ ವೀರನಾರಾಯಣ ವಿಷ್ಣು ಸ್ವರೂಪಿಯಾದ ವೀರನಾರಾಯಣ ಕೈಯಲ್ಲಿರುವ ಅಕ್ಷಯ ಪಾತ್ರವೇ ಕಾರಣ ಅಂತ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಚಿಂತನೆ ಬಂದಿತ್ತು. ಅದರ ಪ್ರಕಾರವೇ ಈಗ ಎಲ್ಲ ಊರ ಪರವೂರ ಬೇರೆ ಬೇರೆ ಸಮಾಜದವರ ಬಾಂಧವರಿಂದ ಹಾಗೂ ಕುಲಶೇಖರದ ಸುತ್ತಮುತ್ತದ ಎಲ್ಲ ಸಮಾಜ ಬಾಂಧವರಿಂದ ಒಂದು ಪ್ರೋತ್ಸಾಹದಿಂದ ಆ ವಿಷ್ಣು ಸ್ವರೂಪಿ ವೀರನಾರಾಯಣ ಒಂದು ಆಶ್ರಯದಿಂದ ಈಗಾಗಲೇ ಮೇ 14ರಿಂದ 25ರ ತನಕ ಬಹಳ ಎಲ್ಲ ಸ್ವಾಮೀಜಿಗಳನ್ನು ಮುಖ್ಯವಾಗಿ ನಮ್ಮ ಸ್ವಾಮೀಜಿಯಾದ ಶ್ರೀ ಮೋಹನ್ದಾಸ್ ಸ್ವಾಮೀಜಿಯವರ ಮಾರ್ಗದರ್ಶನಂತೆ ಹಾಗೂ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರ ಮಾರ್ಗದರ್ಶನಂತೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಬೇರೆ ಬೇರೆ ಸ್ವಾಮೀಜಿಯವರ ಆಶ್ರಯದಿಂದ ಹಾಗೂ ಧಾರ್ಮಿಕ ಮುಖಂಡರಿಂದ ಎಲ್ಲ ಆಶ್ರಯದಿಂದ ಈಗ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಇರುವುದಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಇಲ್ಲಿಯ ಎಲ್ಲ ಬಂದ ಭಕ್ತಾದಿಗಳಿಗೂ ಹಾಗೂ ಕಮಿಟಿ ಸದಸ್ಯರಿಗೂ ಹಾಗೂ ಮಾಧ್ಯಮದವರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮದ ಮುಖಾಂತರ ಹಾಗೂ ಇಲ್ಲೆಲ್ಲ ಸೇರಿದಂತೆ ಎಲ್ಲರ ಹತ್ರ ವಿನಂತಿ ಮಾಡುತ್ತಾ ನನ್ನ ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದೆ. ಆಶೀರ್ವಾದ ಕಾಣಿಕೆಯ ನಮ್ಮಲ್ಲಿ ಸೂಚನೆ ಇರುತ್ತೆ. ಇಲ್ಲಿಂದ ಮಲ್ಲೇಶ್ವರ, ಕಾಸರಗೋಡು, ಕೇರಳದ ಎಲ್ಲ ಭಾಗಗಳಿಂದ ನಮ್ಮ ಸಮುದಾಯದ ಅದಲ್ಲದೆ ಬೇರೆ ಸಮುದಾಯಗಳ ದೈವ ದೇವಸ್ಥಾನಗಳ ಎಲ್ಲ ಹಸಿರು ವರ್ಗನಿಗೆ ಇಲ್ಲಿ 2:30 ಗಂಟೆಗೆ ಒಳ್ಳೆಯ ಕುಲಾವ ಸಮಾಜದಲ್ಲಿ ಸೇರಿ ಇಲ್ಲಿ ಭೋಜನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಭೋಜನದ ಪಾನೀಯದ ವ್ಯವಸ್ಥೆಗಳು ಇಲ್ಲೊಂದಷ್ಟು ವಿಶ್ರಾಂತಿ ತೆಗೆದುಕೊಂಡು ಅಲ್ಲಿ 3 ಗಂಟೆಗೆ ನಮಗೆ ಸೂಚನೆ ಬರ್ತದೆ. ಯಾಕೆಂದರೆ ಇಲ್ಲಿ ಕದ್ರಿ, ಆಮೇಲೆ ಬಂಟ್ವಾಳ ಕಡೆಯಿಂದ, ಆ ಕಡೆ ಓಮಂಜೂರು, ಮೂಡಬಿದ್ರೆ ಕಡೆಯಿಂದ, ಒಂದು ಕಡೆಯಿಂದ ನಂತೂರಲ್ಲಿ ಸೇರಿ ಒಟ್ಟಿಗೆ ಅಲ್ಲಿಂದ ನಂತೂರಿಂದ ಕುಲಶೇಖರಗೆ ಹೋಗುವಂಥ ಇದಕ್ಕೋಸ್ಕರ ಅಲ್ಲಿಂದ ನಮಗೆ ಸೂಚನೆಗಳು ಬರುತ್ತೆ. ನಾವು ಇಲ್ಲಿಂದ ಒಂದು 3 ಗಂಟೆಗೆ ಎಲ್ಲ ಇಲ್ಲಿ 14 ಗ್ರಾಮದ ಎಲ್ಲ ನಮ್ಮ ಸಮಾಜ ಬಾಂಧವರು ಒಟ್ಟಿಗೆ ಇಲ್ಲಿ ಎಲ್ಲ ನಮ್ಮ ಇವರ ಅನಿಲ್ ದಾಸ್ ಹೇಳಿದಾಗ ಎಲ್ಲ ದೈವ ದೇವಸ್ಥಾನಗಳು ನಮಗೆ ಹೇಳಿದ್ದಾರೆ, ನಾವು ನಿಮಗೆ ಹೊರಗಡೆಗೆ ಸಲ್ಲಿಸ್ತೇವೆ ಅಂತ. ಇಲ್ಲಿ ಕೇಂದ್ರ ಬಿಂದುವನ್ನು ಮಾಡಿಕೊಂಡು ನಾವು ಇಲ್ಲಿಂದ ಸಾಧಾರಣ 3 ಗಂಟೆಗೆ ನಮ್ಮ ಒಂದು ಅಂದಾಜು 300 ಜನ ನಮ್ಮ ಸಮುದಾಯದವರು ಇದ್ದಾರೆ. ಅದರೊಟ್ಟಿಗೆ ಕಾಸರಗೋಡಿಂದ ಒಂದು ನನ್ನ ಲೆಕ್ಕದಲ್ಲಿ ಒಂದು 100-100ಕ್ಕಿಂತಲೂ ಅಧಿಕ ವಾಹನಗಳಿಂದ ಇಲ್ಲಿಂದ ಹೊರಗಡೆ ಮಾಡುವ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಾಗೆ ಉಡುಪಿ ಭಾಗದಿಂದ ಬರೋದು ಖಂಡಿತವಾಗಿ. ಯಾಕಂದರೆ ಕದ್ರಿಯಿಂದ ಕದ್ರಿ ದೇವಸ್ಥಾನದಿಂದ ಆ ಕಡೆ ಬರೋದು, ಕದ್ರಿಯಿಂದ ಅಲ್ಲಿಂದ ಪ್ರಾರಂಭ ಆಗ್ತದೆ. ಆಮೇಲೆ ಬಂಟ್ವಾಳದಿಂದ ಬಂದವರು ನಂತೂರಿಗೆ ಸೇರ್ತಾರೆ, ಪಡೀಲ್ ಕಡೆಯಿಂದ ಬಂದು ಪಂಪೆಲ್ಗೆ ಸೇರ್ತಾರೆ. ಅಲ್ಲಿ ನಾವು ಪಂಪೆಲಿಂದ ಹೋಗಿ ನಂತೂರಿ ಕಡೆಯಿಂದ ಜೋಡಣೆಯಾಗಿ ಒಟ್ಟಿಗೆ ಹೋಗುವಂಥ ಇದು ಮುಡಿಪು ಇಲ್ಲಿ ಬರ್ತದೆ. ಮುಡಿಪಿನವರು ಇಲ್ಲೇ ಬರ್ತಾರೆ. ಯಾಕಂದರೆ ಮುಡಿಪು ನಮ್ಮ ಮುಡಿಪಿನವರು ಕೂಡ ಇಲ್ಲೇ ಬರ್ತಾರೆ. ಅಲ್ಲಿ ಮುಡಿಪಿನವರು ಬಂದವರು ಉಡುಪಿ ಸಂಘ ಎಲ್ಲ ಸಂಘ ಸಂಸ್ಥೆಗಳಿಂದ ಸಹಕಾರದಿಂದ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸಿದ ಈ ಪತ್ರಿಕೆ